ಉಡುಪಿಯ ಬೈಂದೂರು ಸಮೀಪದ ಸೋಮೇಶ್ವರ ಬಳಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ದೂರದಿಂದಲೇ ವೀಕ್ಷಣೆ ಮಾಡಿ ತೆರಳಿದ ಕ್ರಮಕ್ಕೆ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವೆ ಭಾನುವಾರ ಜಿಲ್ಲೆಯಲ್ಲಿ ಮಳೆಯಿಂದ ಉಂಟಾದ ಹಾನಿ ಪ್ರದೇಶಗಳು, ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅದರಂತೆ ಸೋಮೇಶ್ವರ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿದ್ದು, ಕಡಲ ಪ್ರದೇಶದಲ್ಲಿ ನಿಂತು ದೂರದಿಂದಲೇ ವೀಕ್ಷಣೆ ನಡೆಸಿ ವಾಪಸ್ಸಾಗಿದ್ದಾರೆ. ಗುಡ್ಡ ಜರಿಯುತ್ತಿರುವ ಗುಡ್ಡದ ಬುಡದಲ್ಲಿ ಕಾಯುತ್ತಿದ್ದ ಗ್ರಾಮಸ್ಥರು ಅಲ್ಲೇ ಬಾಕಿಯಾಗಿದ್ದಾರೆ. ಸಚಿವೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ಗ್ರಾಮಸ್ಥರು, ಸಚಿವೆ ಬೀಚ್ ದೇವಸ್ಥಾನ ನೋಡಲು ಬಂದದ, ಗುಡ್ಡ ನೋಡಲು ಬಂದದ ಎಂದು ಮಾಧ್ಯಮದವರ ಎದುರು ಪ್ರಶ್ನಿಸಿದರು. ಅಲ್ಲದೆ ಗುಡ್ಡ ಜರಿತಕ್ಕೆ ಶೀಘ್ರ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬೆಳಗ್ಗೆಯಿಂದ ಉಡುಪಿ ಜಿಲ್ಲೆಯಾದ್ಯಂತ ಮಳೆಯಿಂದ ಎಲ್ಲೆಲ್ಲಿ ಹಾನಿಯಾಗಿದೆ ಅದನ್ನೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ವಿ. ಈಗ ತಾನೇ ಬಿಜ್ಜೂರಿಗೆ ಹೋಗಿದ್ವಿ, ಅಲ್ಲಿ ಒಂದು ಮನೆ ಬಿದ್ದಿದೆ. ಸೊ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸಿಗಬೇಕಾಗಿರುವಂಥ ಪರಿಹಾರದ ಆದೇಶ ಪ್ರತಿಯನ್ನು ಕೊಟ್ಟಿದ್ದೀವಿ. ಸೊ ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ಡೆಬಿಟ್ ಆಗುತ್ತೆ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬರುತ್ತೆ. ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಸ್ಥಳೀಯರ ಎಲ್ಲರ ಜೊತೆನೂ ಮಾತನಾಡ್ತಾ ಇದ್ದೀವಿ, ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿ. ಸುಮಾರು ರಸ್ತೆಗಳು ತುಂಬ ಹಾಳಾಗಿದ್ದಾವೆ. ಸೊ ಆ ರಸ್ತೆಗಳ ಬಗ್ಗೆ ಆಗಲಿ ಅಥವಾ ಕಡಲ್ ಕೊರೆತ ಬಗ್ಗೆ ಆಗಲಿ, ಬೆಳೆ ಹಾನಿ ಬಗ್ಗೆ ಆಗಲಿ, ಏನೇನು ಹಾನಿಯಾಗಿದೆ ಅದನ್ನು ವಿವರವಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಿ, ಸ್ಪೆಷಲಿ ನಾವು ಈ ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದ್ದಾವೆ ಇದನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ರಿಪೇರಿ ಮಾಡುವಂಥ ಕ್ರಮವನ್ನು ಅವರು ಒತ್ತುವರಿ ಮಾಡಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಂತ ಇಲ್ಲಿ ಬಂದ ತಕ್ಷಣ ಅದನ್ನೇ ಕೇಳಿದೆ. ಸರ್ಕಾರದ ಎಲ್ಲ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಕಟ್ತಾ ಇದ್ದಾರಾ, ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡಿದ್ದಾರೆ ಅಂತ ನಾನು ಕೇಳಿದೆ. ಬಟ್ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂಥ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಕಾನೂನು ಬಾಹಿರ ಆಗಿ ಏನಾದರೂ ಅವ್ರು ಮಾಡ್ತಾಯಿದ್ರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ. ಈಗ ಇಲ್ಲಿ ಉಸ್ತುವಾರಿ ಸಚಿವರು ಬಂದವರು, ಯಾಕೆ ಬಂದರು ಏನಕ್ಕೆ ಅಂತ ಗೊತ್ತಿಲ್ಲ. ಬಂದರು, ಅವರಷ್ಟಕ್ಕೆ ಬಂದರು, ಬೀಚನ್ನೆಲ್ಲ ನೋಡ್ಕೊಂಡು ಹೋದರು. ಇಲ್ಲಿ ಗುಡ್ಡೆ ಕುಸಿದಿರೋದು ಮೇಲ್ಗಡೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡಲಿಲ್ಲ. ಬಂದರು, ಈ ಕಡೆ ಸಮೇತ ನೋಡಲಿಲ್ಲ. ಅವರಷ್ಟು AC DC ಎಲ್ಲರೂ ಕೂಡ ಬಂದಿದೆ. ಅದು ಇದ್ರ ಬಗ್ಗೆ ಯಾರೂ ಒಂದು ಮಾಹಿತಿ ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಇದು ಅಕ್ರಮವಾಗಿ ಕಟ್ಟಿದ್ದಾರೆ ಅಂತೇಳಿ. ಇದಕ್ಕೆ ಆ್ಯಕ್ಚುಲಿ ಕೊಟ್ಟಿದ್ದೇ ತಪ್ಪು, ಲೈಸೆನ್ಸ್ ಕೊಟ್ಟಿದ್ದು ತಪ್ಪು. ಇಲ್ಲಿ ಒಂದು ಮನೆ ಕಟ್ತಾರೆ ಅಂತ ಹೇಳಿದರೆ ಇಲ್ಲೊಂದು ಲೈಸೆನ್ಸ್ ಕೊಡೋದಿಲ್ಲ. ಇದು ಗುಡ್ಡೆ ಕುಸಿದ ಎಷ್ಟೇನು ತುಂಬ ತೊಂದರೆ ಆಗಿದೆ. ಯಾಕಂದರೆ ಇದು ಈ ಭಾಗ ಬಂದಾದ್ರಿಂದ 18 ಕಿಲೋಮೀಟ್ರ್ ಆಚೆಯಿಂದ ಬರಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟ್ರ್ ಇರೋದು ಆ್ಯಕ್ಚುಲಿ. ಇದೆಲ್ಲರೂ ತುಂಬ ತೊಂದರೆ ಆಗ್ತದೆ. ಇದು ಆ್ಯಕ್ಚುಲಿ ಲೈಸೆನ್ಸ್ ಕೊಟ್ಟಿರೋದೇ ತಪ್ಪಿಗೆ. ಇದ್ರ ಬಗ್ಗೆ ಏನು ಭರವಸೆ ನೀಡಲಿಲ್ಲ ಸರ್. ಅವ್ರು ಬಂದರು, ಬೀಚನ್ನು ನೋಡಿದರು, ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಕಡೆಗೂ ಗಮನ ಹರಿಸಲಿಲ್ಲ. ದೇವಸ್ಥಾನ ಮೊನ್ನೆ ಸಮೇತ ಗಾಳಿಗೆಲ್ಲ ಹಾರೋಗಿದೆ.